ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅರ್ಪಿಸುವ ನಮ್ಮ ಸವಿರುಚಿಯಲ್ಲಿ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಲಕ್ಷ್ಮಿಯವರು, ಲಕ್ಷ್ಮಿ ವೆಂಕಟೇಶ್ ಅವರು. ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾರೆ ನೋಡೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಪ್ರಾಯೋಜಕರ ಹೆಸರಿನ ಹಾಗೇನೆ ಪೂರಕವಾಗಿ ನಿಮ್ಮ ಹೆಸರು ಕೂಡ ಇದೆ. ಸೊ ಎಲ್ಲಿಂದ ಬರ್ತಾ ಇದ್ದೀರಿ ಮೇಡಮ್ ತಾವು? ಒಂದು ನೇಟಿವ್ ಮೈಸೂರು. ನಾವು ಮಂಗಳೂರಿಗೆ ಬಂದು 13 ವರ್ಷ ಆಯಿತು. ನಮ್ಮೂರು ಮೈಸೂರೇ. ತುಂಬ ಖುಷಿ ಆಯಿತು ನಮ್ಮೂರವರು ಅಂತ ಕೇಳಿ ಅಲ್ಲ. ಸೊ ಒಂದೇ ಊರವರು ಬೇರೆ ಕಡೆ ಸಿಗುವಾಗ ತುಂಬ ಖುಷಿ ಅನಿಸುತ್ತೆ. ಹೌದು. ಓಕೆ. ಸೊ ಈಗ ನಮ್ಗಿವತ್ತು ಮೈಸೂರಿದ್ದು ಅಡುಗೆ ಹೇಳ್ಕೊಡ್ತಾ ಇದ್ದೀರಾ? ಎಲ್ಲಿದು? ಮೈಸೂರದ ಅಡುಗೆ. ಮೈಸೂರದ್ದು ಯಾವುದು? ಅದು ಸಾಸಿವೆ ಅನ್ನ ಅಂತ ಹೇಳಿ. ಹಾಂ, ನಮ್ಮ ಕಡೆ ಸಾಸಿವೆ ಅನ್ನ. ಸಾಸಿವೆ. ಓಕೆ. ಚಿತ್ರಾನ್ನ, ಪುಳಿಯೋಗರೆ, ಬೇರೆ ಬೇರೆ ಯಾವುದು, ಟೊಮೆಟೊ ಬಾತ್, ಏನೇ ಕೇಳಿ ರೈಸಲ್ಲಿ ಏನಾದರೂ ಒಂದು ಮಾಡಿ ಅಂತ ಹೇಳಿದರೆ ಎತ್ತಿದ ಕೈ ಮೈಸೂರಿನವರು. ಹೌದು ಅಲ್ವಾ? ಹೌದು. ಸೊ ಏನೇ ಬೇಕಾದರೂ ಅದರಲ್ಲಿ ಒಂದು ಹೊಸ ಅಡುಗೆ ರೈಸ್ ಐಟಮ್ಸ್ ಜಾಸ್ತಿ. ಎಸ್, ಡಿಫ್ರೆಂಟ್ ಆಗಿರ್ಲಿ ಅಂತ ಸಾಸಿವೆ ಅನ್ನ ಮಾಡ್ತಾರೆ. ಸಾಸಿವೆ ಅನ್ನ. ಸೊ ಸಾಸಿವೆನೇ ಸಿಗುತ್ತಾ ಹೇಗೆ? ಇಲ್ಲ, ಸಾಸಿವೆ ಸ್ಮೆಲ್ ಮಾತ್ರ ಬರುತ್ತೆ ಅಷ್ಟೇ, ಸಾಸಿವೆ ಸಿಗೋದಿಲ್ಲ. ಸಾಸಿವೆ ಸಿಗಲ್ಲ? ಇಲ್ಲ. ಓಕೆ. ಸೊ ಹಾಗಾದರೆ ನೆಕ್ಸ್ಟ್ ಇನ್ನು ಅದರ ನೆಕ್ಸ್ಟ್ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಅದು ಗೋಧಿ ಹಿಟ್ಟಿನ ಉಂಡೆ. ಈ ಬೇಸನ್ ಲಾಡು ಎಲ್ಲ ಮಾಡ್ತಾರೆ ಅದೇ ಥರ ಗೋಧಿ ಹಿಟ್ಟಿಂದ ಲಡ್ಡು. ಸರಿ, ಹಾಗಾದರೆ ಸೊ ಫಸ್ಟ್ ಹಾಗಾದರೆ ನಮ್ಮ ಮೈಸೂರದೇ ರೆಸಿಪಿ ನಾವು ಕಲಿಯೋಣ ಬನ್ನಿ ಕಿಚನ್ಗೆ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಹಾಗಾದರೆ ಯಾವುದು? ಸಾಸಿವೆ ಅಲ್ಲ. ಹಾಂ, ಸ್ಟಾರ್ಟ್ ಮಾಡೋಣ. ಓಕೆ. ಎಸ್, ಹೇಗೆ? ಮೊದಲೊಂದು ಜಾರ್ ಕೊಡಿ. ಮಿಕ್ಸಿ. ಇದಕ್ಕೆಲ್ಲ ಹಸಿದೆ ಹಾಕ್ಕೊಂಡು ರುಬ್ಕೋಬೇಕು. ಹಾಂ. ಫಸ್ಟ್ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ಸಾಸಿವೆ ಅನ್ನಕ್ಕೆ ಸಾಸಿವೆ ಬೇಕೇ ಬೇಕು. ಅದು ಹಸಿ ಸಾಸಿವೆ ಎಷ್ಟು ಬೇಕು? ಹಾಂ, ಹಸಿ ಸಾಸಿವೆನೇ ಹಾಕೋದು. ಹಸಿ ಸಾಸಿವೆನೇ ಹಾಕೋದು. ಅದರದ್ದೇ ಸ್ಮೆಲ್ ಇದಕ್ಕೆ. ಹಾಗಾಗಿ 2 ಸ್ಪೂನ್ ಸಾಸಿವೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಇದು 4-5 ತಗೋತೀನಿ. ಇದ್ರ ಜೊತೆಗೆ ಇದು ಖಾರದ್ದು ಸ್ವಲ್ಪ ಹಾಕ್ತೀನಿ. ಇದು ಬರೀ ಕಲರ್ ಅಷ್ಟೇ ಬರುತ್ತೆ, ಖಾರ ಬರೋದಿಲ್ಲ. ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಹಾಕತೀನಿ. ಇದಕ್ಕೆ ತೆಂಗಿನ ತುರಿ. ಇದು ಹಸಿದೆ. ಎಲ್ಲ ಹಸಿದೆ ರುಬ್ಕೊಳ್ಳೋದು, ಯಾವುದು ಮಸಾಲೆ ಹುರಿಯೋದೆಲ್ಲ ಏನಿಲ್ಲ. ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ. ಉಪ್ಪು ಆಮೇಲೆ ಅನ್ನಕ್ಕೆ ಮತ್ತೆ ಮೇಲೆ ಹಾಕತ್ತೀವಿ. ಇದಕ್ಕೆ ಸ್ವಲ್ಪ ರುಬ್ಕೊಳ್ಳುವಾಗ ಸ್ವಲ್ಪ ಹಾಕತ್ತೀವಿ. ಇದಕ್ಕೆ ಹುಣಸೆ ಹಣ್ಣು. ಇದಕ್ಕೆ ಬೇರೆ ಏನು ಹುಳಿ ಹಾಕಲ್ಲ. ಹುಣಸೆ ಹಣ್ಣು ಇದನ್ನೇ ಇಷ್ಟ. ಇದು ಸ್ವಲ್ಪ ಈ ಚಿತ್ರಾನ್ನ ಟೈಪ್ ಎಲ್ಲ ಆ ಥರನೇ ಮಾಡ್ಕೊಳ್ಳೋದು ಇದು? ಹಾಂ, ಅಂದರೆ ಇದೆಲ್ಲ ಹಸಿ. ಇದು ಹಸಿ. ಹೌದು, ಹಸಿ. ಇದನ್ನ ರುಬ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಅನ್ನ ಹಾಕಿ ತುಂಬ ಈಸಿ. ಮಕ್ಕಳಿಗೆ ಬಾಕ್ಸಿಗೆಲ್ಲ
ಕೊಡಕ್ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ತಿನ್ಬೋದು. ಮತ್ತೆ ಈ ಚಟ್ನಿ ನೀವು ಇಟ್ಕೊಂಡ್ರೆ ಒಂದು ವಾರ ಫ್ರಿಜ್ ಅಲ್ಲಿ ಇರುತ್ತೆ. ಇದೆ ಈಗ ರುಬ್ಕೊಂಡಿರೋದು ಅದು ಸ್ವಲ್ಪ ಇದು ರುಬ್ಬೇಕು. ಸ್ವಲ್ಪ ನೀರ್ ಹಾಕಿ ಫ್ರೈ ಮಾಡಿ. ಯಾವುದು ಫ್ರೈ ಮಾಡ್ಲಿಕ್ಕೆ ಇದೆಯಾ ಇದು? ಅದು ಸ್ವಲ್ಪ ಫ್ರೈ ಮಾಡಿ ರುಬ್ಬ ಆದ್ಮೇಲೆ ಅದು ಫ್ರೈ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಇರುತ್ತೆ ಫ್ರಿಜ್ ಅಲ್ಲಿ ನಿಮ್ಗೆ. ಯಾವಾಗ ಬೇಕಾದ್ರೂ ಚಟ್ನಿ ಹಾಕಿ ಒಗ್ಗರಣೆ ಹಾಕೊಂಡು ಅನ್ನ ಹಾಕಿ ಮಾಡ್ಕೋಬಹುದು. ಎಷ್ಟು ಹಾಕ್ಲಿ ನೋಡಿ ಹಾಕಿ ಸಾಕು. ತುಂಬಾ ಸಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿ ತರಿಯಾಗಿ. ಒಂದು ಬಾಣಲೆ ಕೊಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಗ್ಗರಣೆಗೆ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಇದು ಅಂದ್ರೆ ಫಸ್ಟ್ ಇದು ಈಗ ನೀವು ಮಾಡ್ತಾ ಇರೋದು ಅದನ್ನ ಫ್ರೈ ಮಾಡೋದಕ್ಕೆ. ಅದನ್ನ ಫ್ರೈ ಮಾಡಿ ಹಾಗೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಓಕೆ. ಅವಾಗಲೇ ಕಲ್ಸೋದಾದ್ರೆ ಒಟ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಇದು ಹಾಕಿ ಫ್ರೈ ಮಾಡಿ ಅನ್ನ ಹಾಕ್ತೀವಿ. ಇಲ್ಲ ನೀವು ಸಪರೇಟ್ ತೆಗ್ದಿಡೋದೆ ಇದನ್ನ ಮಾತ್ರ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ಅಂದ್ರೆ ಒಗ್ಗರಣೆ ಹಾಕಿಟ್ಬಿಟ್ರೆ ಮೆತ್ತಗಾಗತ್ತೆ. ತಕ್ಷಣಕ್ಕಾದ್ರೆ ಶೇಂಗಾ ಎಲ್ಲ ಗರಿ ಗರಿ ಇರುತ್ತೆ. ಅಂದ್ರೆ ನಾವು ಅನ್ನದ ಜೊತೆಗೆ ಏನಾದ್ರೂ ನಾವು ಒಗ್ಗರಣೆ ಹಾಕೊಳ್ತೀವಿ ಅಂದ್ರೆ ಆವಾಗ ಒಗ್ಗರಣೆ ಚಟ್ನಿ ಬರೀ ಇದನ್ನ ರೆಡಿ. ಇದನ್ನ ಮಾತ್ರ ಫ್ರೈ ಮಾಡಿ ಅಂದ್ರೆ ಸ್ವಲ್ಪ ನೀರಿನ ಅಂಶ ಇದ್ರೆ ಹಾಳಾಗುತ್ತೆ. ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಟ್ರೆ ಅದು ಒಂದು ವಾರ ಇಟ್ಕೋಬಹುದು ಫ್ರಿಜ್ ಅಲ್ಲಿ, ಹಾಳಾಗಲ್ಲ. ನಿಮಗೆ ಯಾವಾಗ ಬೇಕೋ ಅವಾಗ ಅನ್ನ ಮಾಡಿ ಒಗ್ಗರಣೆ ಹಾಕಿ ಚಟ್ನಿ ಹಾಕಿ ಕಲ್ಸ್ಕೊಂಡು. ಸಾಸಿವೆ. ಸೊ ಮೈಸೂರಿಂದ ಇಲ್ಲಿ ಬಂದು 13 ವರ್ಷ ಆಯ್ತಾ? ಹೌದು. ಸೊ ಏನು ಕಾರ್ಯನಿಮಿತ್ತವ ಹೇಗೆ ಏನು? ಮೈ ಹಸ್ಬೆಂಡ್ ಕುದುರೆಮುಖ ಐರನ್ ಓರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಕುದುರೆಮುಖದಲ್ಲಿದ್ವಿ, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಈಗ ಇಲ್ಲೇ ಹೇಗೆ ಅನಿಸ್ತಾ ಇದೆ ನಿಮಗೆ? ಇಲ್ಲಿದು ವೆದರ್ 13 ವರ್ಷ ಆಯ್ತು, ಈಗ ಅಡ್ಜಸ್ಟ್ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಬರುವಾಗ ತುಂಬಾ ಕಷ್ಟ ಆಯ್ತು. ಯಾಕೆಂದ್ರೆ ಕುದುರೆಮುಖ ತುಂಬಾ ಮಲೆನಾಡದು, ಅಲ್ಲಿ ಇಷ್ಟೊಂದು ಬಿಸಿಲಿರ್ಲಿಲ್ಲ. ಇಲ್ಲಿ ಬಿಸಿಲು ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ಅಡ್ಜಸ್ಟ್ ಆಗ 2 years ಕಷ್ಟ ಅನ್ನಿಸ್ತು. ಆಮೇಲೆ ಏನು ಅನ್ನಿಸ್ಲಿಲ್ಲ, ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ಇವಾಗ. ಅಂದ್ರೆ ನೀವು ಬಂದಿದ್ ಯಾವ ಸೀಸನ್ ಅಲ್ಲಿ ಅಂತ? ಸೆಕೆಗಾಲ, ಮಳೆಗಾಲದಲ್ಲಿ ಬಂದಿದ್ದು. ಆವಾಗ ಮಳೆ ನೋಡಿನೇ ಸಾಕಾಗಿರುತ್ತೆ ಅಲ್ವಾ? ಮಳೆ ನೋಡಿದ್ವಿ, ಕುದುರೆಮುಖದಲ್ಲೂ ಸಹ ತುಂಬಾ ಮಳೆ ಇರ್ತಿತ್ತು. ಹಾಗಾಗಿ ಮಳೆದಷ್ಟು ಇದಾಗಲ್ಲ, ಬಿಸಿಲಿದ್ ಮಾತ್ರ ಸ್ವಲ್ಪ. ಸೆಕೆ ಶುರು ಆಗುವಾಗ ಬೇಡಪ್ಪ ಇವರು ಸಾಸಿವೆ ಸಿಡಿತಾ ಇದೆ. ಕಡಲೆಬೇಳೆ ಹಾಕ್ತೀನಿ 1 ಸ್ಪೂನು. ಉದ್ದಿನಬೇಳೆ 1 ಸ್ಪೂನ್ ಹಾಕ್ತೀನಿ. ಶೇಂಗಾ ಹಾಕ್ತೀನಿ. ಸೊ ಇದೆಲ್ಲ ಬೇರೆ ಅನ್ನದ ಏನೆಲ್ಲ ಮಾಡ್ತೀವಲ್ಲ ಅದಕ್ಕೆ ಒಗ್ಗರಣೆ ಎಲ್ಲ ಅದೇ ಥರನೇ ಸೇಮ್. ಇದು ಮಾತ್ರ ಡಿಫ್ರೆಂಟ್. ಸೀಕ್ರೆಟ್ ಇರೋದೇ ಅದರಲ್ಲಿ ಅಲ್ವಾ? ಅದಕ್ಕೆ ಹೆಸರು ಸಾಸಿವೆ ಅನ್ನ. ನಾವು ಬೇರೆ ಚಿತ್ರಾನ್ನ ಎಲ್ಲ ಆದ್ರೆ ನಿಂಬೆ ಹಣ್ಣು ಹಾಕ್ತೀವಿ. ಇಲ್ಲ ಸಾಸಿವೆ ಅನ್ನ ಅಂದ ತಕ್ಷಣ ಎಲ್ಲರೂ ಅನ್ಕೊಳ್ಬೇಕು ಬರೀ ಸಾಸಿವೆನೆ ಕಾಣುತ್ತೆ ಅಂತ. ಇಲ್ಲ ನೀವು ಹೇಳಿದಾಗ ನಾನು ಹಾಗೆ ಅನ್ಕೊಂಡೆ. ಕರಿಬೇವು ಸೊಪ್ಪು ಹಾಕ್ತೀನಿ. ಈಗ ಇದು ರುಬ್ಬಿರೋದು ಮಸಾಲೆ ಹಾಕ್ತೀನಿ. ತುಂಬ ಈಸಿ, ಟೇಸ್ಟಿಯಾಗಿರುತ್ತೆ. ಇದು ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಇದನ್ನ ಬಾಡಿಸ್ಕೋಬೇಕು. ಇದಕ್ಕೆ ಎಷ್ಟು ಪಾವ್ ಅನ್ನಕ್ಕೆ ಅಂತ? ಅದು ಥರ 1 ಲೋಟ, ಚಿಕ್ಕ ಗ್ಲಾಸ್ ಲೋಟ, ಒಂದು ಅರ್ಧ ಪಾವ್. ವಿಜಯಲಕ್ಷ್ಮಿ ಇದ್ರಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಬಾಂಡೆಗೆಲ್ಲ ಹಿಡಿತಾ ಇಲ್ಲ ಅಲ್ವಾ? ಅದರ ಶಾಖಕ್ಕೆ ಈ ಥರದೆಲ್ಲ ಅಂದ್ರೆ ಈ ಥರದೆಲ್ಲ ಯುಟೆನ್ಸಿಲ್ಸ್ ಇದ್ರೆ ಅಂದ್ರೆ ಅಡಿಗೆ ಸುಲಭ ಅನ್ಸುತ್ತೆ. ಇಲ್ಲಾದ್ರೆ ಕುತ್ಕೊಂಡು ಏನಾದ್ರು ಅಡಿ ತಳ ಹಿಡಿತಾ ಇದೆ ಅಂದ್ರೆ ಇದ್ರಲ್ಲೆಲ್ಲ ತಳ ಹಿಡಿಯೋದಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಇದಿಷ್ಟು ಸಾಕು. ನೀರಿನ ಅಂಶ ಎಲ್ಲ ಹೋಗಿದೆ. ಜಾಸ್ತಿ ನೀರು ಹಾಕಿದ್ರೆ ತುಂಬಾ ಹೊತ್ತು ನಾವು ಬಾಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಇಷ್ಟು ಡ್ರೈ ಬರೋವರೆಗೂ ನಾವು ಮಾಡಬೇಕು. ಸ್ಟವ್ ಆಫ್ ಮಾಡಿಬಿಡಿ ಸಾಕು. ಆಫ್ ಮಾಡಬೇಡಿ. ಇದೀಗ ನಾವು ಅನ್ನ ಸೇರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಆಫ್ ಮಾಡಿನೇ ಸೇರಿಸ್ಕೊಳ್ಳೋದಾ?
ಬಿಸಿ ಇರುವಾಗಲ್ಲ. ಬಿಸಿ ಇರುವಾಗಲ್ಲ, ಯಾಕೆಂದ್ರೆ ಇನ್ನೂ ಆಗ್ಬಿಡುತ್ತೆ ಅದು. ಇದು ಆಫ್ ಮಾಡಿಬಿಟ್ಟು ಅನ್ನ ಕಲಸಿ ಹಾಕಿ ಒಗ್ಗರಣೆ ಹಾಕಿದ್ರು ನಾವು ಒಗ್ಗರಣೆ ಎಲ್ಲ ಹಾಕಿ ಇದನ್ನ ಸ್ವಲ್ಪ ಬಾಡಿಸ್ಕೊಂಡು ಹಾಕ್ಬೇಕು. ಆಫ್ ಮಾಡಿನೇ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಗಲೇ ಸ್ವಲ್ಪ ಹಾಕಿದ್ದೆ. ಅನ್ನ ಹಾಕಿದ್ಮೇಲೆ ರುಚಿಗೆ ನೋಡಿಕೊಂಡು ಸ್ವಲ್ಪ. ಈ ಪುಳಿಯೋಗರೆ ಮಿಕ್ಸ್ ಥರ ಅಂದರೆ ಪುಳಿಯೋಗರೆದೆಲ್ಲ ಇದ್ರೆ ಅದು ಸ್ವಲ್ಪ ಒಗ್ಗರಣೆ ಹಾಕಿ ಅದನ್ನು ತೆಗೆದಿಟ್ಟು ಮತ್ತೆ ಎಷ್ಟು ಬೇಕೋ ಅನ್ನಷ್ಟು ಅನ್ನ ಕಲಿಸ್ತಾ ಹೋಗೋದು. ಅದೇ ಥರ. ಇಂಥ ರೈಸ್ ಎಲ್ಲ ಆ್ಯಕ್ಚುಲಿ ಕಲಿಸೋದ್ರಲ್ಲೇ ಇರೋದು ಅಲ್ವಾ? ಹೌದು. ಆ್ಯಕ್ಚುಲಿ ಹೇಳ್ತಾರೆ ಫಾಸ್ಟ್ ಫುಡ್ ಫ್ರೈಡ್ ರೈಸ್ ಎಲ್ಲ ಅಂತೇಳಿ. ನಮ್ಮದು ಅಥೆಂಟಿಕ್ ಕೆಲವೊಂದು ರೆಸಿಪೀಸ್ ಇದೆ. ಇದೆಲ್ಲ ಆ್ಯಕ್ಚುಲಿ ನಮ್ಮ ಇಂಡಿಯನ್ ಫ್ರೈಡ್ ರೈಸೇ. ಹೌದು. ಸೊ ಚಿತ್ರಾನ್ನ, ಪುಳಿಯೋಗರೆ ಏನೇ ಇರಲಿ ಇದೆಲ್ಲ ಫ್ರೈಡ್ ರೈಸ್ ಟೈಪಲ್ಲೇ ಅದೇ ಥರನೇ. ಆದರೆ ನಮ್ಮ ಒರಿಜಿನಲ್ ಇದು ಸ್ಪೈಸಸ್ ಹಾಕಿ ನಾವು ಮಾಡಿರ್ತೀವಿ. ಅದಕ್ಕೆಲ್ಲ ಸಾಸಸ್ ಬೇಕು. ಇದಕ್ಕೆಲ್ಲ ಸಾಸಸ್ ಬೇಡ. ಮನೇಲಿ ಏನಿದೆ ಅದನ್ನೆಲ್ಲ ತೆಗೆದು ಪುಡಿ ಮಾಡಿ ಮಾಡ್ಬೋದು. ಸೊ ಇಂಡಿಯನ್ ಫಾಸ್ಟ್ ಫುಡ್ ಇದು ಎಲ್ಲ. ಅದರಲ್ಲೂ ನಮ್ಮದು ಮೈಸೂರು ಕಡೆ ಸ್ವಲ್ಪ ಅನ್ನದ ಐಟಮ್ ಜಾಸ್ತಿ. ಸೊ ಏನೇ ಕೇಳಿ ಇದು ವಾಂಗಿಬಾತ್ ಮಾಡ್ತಾರೆ, ಎಲ್ಲ ಪೌಡರ್ ಇದ್ರೆ ಹಾಗೆ ಹಾಕೋದು ಮಾಡೋದು. ನಾವು ಒಂದು ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಎಲ್ಲ ವಾಂಗಿಬಾತು ಎಲ್ಲ ತರಕಾರಿ ಹಾಕಿ ಮಾಡ್ತೀವಿ. ಮೆಂತ್ಯ ಸೊಪ್ಪಲ್ಲಿ ಮಾಡ್ತೀವಿ. ಎಲ್ಲದಕ್ಕೂ ಒಂದೇ ಪೌಡರ್. ಮೆಂತೆ ಬಾತ್ ಹಾಗೆ ಇದು ಕರೆಕ್ಟ್ ಮಿಕ್ಸ್ ಆಗಿ ಆದ್ರೆ ಆಯ್ತು, ರೆಡಿ. ಇನ್ನು ಡೈರೆಕ್ಟ್ ಸರ್ವಿಂಗ್ ಅಷ್ಟೇ. ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತರಬೇಕು ಅಂತಿಲ್ಲ, ಎಲ್ಲ ಮನೆಯಲ್ಲೇ ಇರುತ್ತೆ. ಸುಲಭವಾಗಿ ಬೇಗ ಮಾಡ್ಕೊಂಬಿಡೋದು. ಮಕ್ಕಳು ಕ್ಯಾರಿಯರಿಗೆ ಕಳಿಸ್ಬೋದು, ಟಿಫನ್ನಿಗೆಲ್ಲ ಈಸಿ. ಬಿಸಿ ಬಿಸಿ ಅಂತ ರುಚಿಕರ ಸಾಸಿವೆಯನ್ನು ರೆಡಿ. ಎಸ್. ಸೊ ನೋಡೋದಕ್ಕೆ ಆ್ಯಕ್ಚುಲಿ ಒಂದು ಪುಡಿ ಪುಡಿ ಮಾಡಿ ಒಂದು ಮಾಡ್ತಾರೆ. ಸೊ ಈ ಮದುವೆ ಸಮಾರಂಭದಲ್ಲಿ ನಾನು ತಿಂದಿದ್ದೆ ಈ ಥರ ಒಂಥರ ಪುಡಿ ಪುಡಿಯಾಗಿ. ಸೊ ಆ ಥರ ಕಾಣ್ತಾ ಇದೆ. ಹೇಗೆ ಇದೆ ನಾನು ನೋಡಬೇಕು ಟೇಸ್ಟ್. ಆಮೇಲೆ ನೋಡೋಣ ಒಟ್ಟಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಇದನ್ನೆಲ್ಲ ನೀವು ತಿಂದಿದ್ರೆ ಸೊ ಇದು ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಆಗುತ್ತೆ, ಸಾಸಿವೆ ಅನ್ನ. ಹೇಗೆ ತಯಾರಿಸೋದು ಮತ್ತೊಂದು ನೋಡಿ. ಸಾಸಿವೆ ಅನ್ನ ತಯಾರಿಸುವ ವಿಧಾನ. ಮೊದಲಿಗೆ 2 ಚಮಚ ಸಾಸಿವೆ, 6ರಿಂದ 8 ಒಣಮೆಣಸನ್ನು, ಅರ್ಧ ಕಪ್ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕ ನಿಂಬೆ ಗಾತ್ರದ ಹುಣಸೆ ಹಣ್ಣು, ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿಯಾದ ನಂತರ ಸಾಸಿವೆ ಸಿಡಿಸಿ 1 ಚಮಚ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ ಹಾಕಿ ಒಗ್ಗರಣೆ ಮಾಡಿಕೊಂಡು ಕರಿಬೇವು, ರುಬ್ಬಿದ ಮಸಾಲೆ ಹಾಕಿ ಹುರಿಯಿರಿ. ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಮಸಾಲೆ ಬೆಂದ ನಂತರ ಬೆಂಕಿ ಆರಿಸಿ ಬೇಯಿಸಿದ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸಾಸಿವೆ ಅನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸವಿಯಲು ಬಲು ರುಚಿ. ಸೊ ಬ್ರೇಕ್ಫಾಸ್ಟ್ ರೆಸಿಪಿ ಟೆನ್ಷನ್ ಮುಗೀತು. ಸೊ ನೆಕ್ಸ್ಟ್ ರೆಸಿಪಿ ಒಂದು ಸ್ವೀಟ್ ಆದಂಥ ಲಡ್ಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ತಗೊಳ್ಳೋಣ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ ದಾಲ್, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಟೀ ಟೈಮ್ಗೆ ಜೊತೆಗೆ ಇಟ್ಕೊಳ್ಬೋದು, ಕಾಫಿ ಟೈಮ್ಗೂ ಇಟ್ಕೊಳ್ಬೋದು ಲಡ್ಡು. ಅದರಲ್ಲೂ ಕೂಡ ಗೋಧಿ ಹಿಟ್ಟಿನ ಲಡ್ಡು ಹೇಳ್ಕೊಡ್ತೀನಿ ಅಂತ ಹೇಳಿದರೆ. ಬನ್ನಿ ಕೇಳೋಣ. ಮೇಡಮ್, ಈಗ ಗೋಧಿ ಹಿಟ್ಟಿನ ಲಡ್ಡು ಅಲ್ವಾ? ಸೊ ಹಬ್ಬಕ್ಕೆಲ್ಲ ತುಂಬ ಮಾಡ್ತಾರೆ, ಯಾವಾಗಲೂ ಮಾಡಿಕೊಂಡು ಇಟ್ಕೊಳ್ಬೋದು. ಸರಿ, ಹಾಗಾದರೆ ಒಂದು ವಾರ ತಿನ್ಬೋದು. ಒಂದು ವಾರ ಅಷ್ಟೇನಾ? ಆಮೇಲೆ ಗಟ್ಟಿ ಆಗುತ್ತೆ? ಇಲ್ಲ, ಗಟ್ಟಿ ಆಗಲ್ಲ, ಇಟ್ಕೊಂಡು ನೋಡಿ. ಓಕೆ.
ಇಂಗ್ರೀಡಿಯೆಂಟ್ಸ್ ಕಡಿಮೆ, ಹಾ ಟೈಮು ಕಡಿಮೆ, ಬೇಗ ಆಗತ್ತೆ. ಸರಿ. ಈ ಸ್ವೀಟ್ ತಿನ್ಬೇಕು ಅಂದಾಗೆಲ್ಲ ಮಾಡ್ಕೊಂಡು ತಿನ್ಬೋದು. ಓಕೆ, ನಾ ಸ್ವಲ್ಪ ಸ್ವೀಟ್ ಕಮ್ಮಿ ಮಾಡೋಣ ಅಂತಿದ್ದೀನಿ. ನೀವು ಈ ಥರ ಎಲ್ಲ ಸ್ವೀಟ್ ತಿನ್ಸಿದ್ರೆ ಕಷ್ಟ ಆಗುತ್ತೆ. ಈಗೆಲ್ಲ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್, ಸ್ವೀಟ್ ಎಲ್ಲ ಕಡಿಮೆ ತಿಂತಾರೆ. ಇಷ್ಟ ಅಂತ ಚೆನ್ನಾಗಿ ತಿಂತಾ ಇದೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಈಗ, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡೋಣ ಅಂತ. ಎಸ್ ಮೇಡಮ್, ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಒಂದು ಕಡಾಯಿ, ಇದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಅಂತ ಹೇಳಿದ್ರೆ ನಿಮಗೆ ಶುದ್ಧ ಹಸುವಿನ ತುಪ್ಪ, KC ಘೀ ಅವರ ಶುದ್ಧ ಹಸುವಿನ ತುಪ್ಪ ನೋಡಿ. ಒಳ್ಳೆ ಹೌದು, ಥಿಕ್ ಆಗು ಇದೆ, ಕಲರ್ ಆಗಿರಲಿ, ಸ್ವಲ್ಪ ಎಲ್ಲವೂ ಕೂಡ ಸಾಕು ಸಾಕು. ಸಾಕು ಸಾಕು. ಸ್ವಲ್ಪ ಸ್ವಲ್ಪ ಬಿಸಿ ಆಗಬೇಕದು. ಬಿಸಿ ಆಯಿತು. ಈಗ ಇದಕ್ಕೆ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಕ್ಕೊಳ್ಳಿ. ಇದನ್ನ ಸ್ವಲ್ಪ ಕೆಂಪುಗಾಗೋ ತನಕ ಹುರ್ಕೋಬೇಕು. ಸೊ ಮಂಗಳೂರು ಬಂದು 13 ವರ್ಷ ಆಯಿತು ಅಂತ ಹೇಳಿದ್ರಿ. ಇಲ್ಲಿದು ನಿಮಗೆ ತುಂಬ ಇಷ್ಟವಾದಂಥ ಫುಡ್ ಯಾವುದು? ಪತ್ರೊಡೆ ತುಂಬ ಇಷ್ಟ ಆಯಿತು. ಪತ್ರೊಡೆ ಅಬ್ಬಾ, ಡಿಫ್ರೆಂಟಾಗಿ ಯಾರಾದರೂ ಒಂದು ಕೇಳಿದ್ದು. ಇಲ್ದಿದ್ರೆ ಎಲ್ಲರೂ ನೀರು ದೋಸೆಯಿಂದ ಶುರು ಮಾಡ್ತಾರೆ. ಸೊ ಪತ್ರೊಡೆ. ಹಾಂ, ಪತ್ರೊಡೆ ಬನ್ಸಿ. ನೀವು ಮಳೆಗಾಲದಲ್ಲಿ ಬಂದಿದ್ದಲ್ವಾ, ಅದಕ್ಕೆ ನೀರ್ ದೋಸೆ ಎಲ್ಲ ಗೊತ್ತಿತ್ತು, ತಿಂದಿದ್ವಿ. ಬಟ್ ಪತ್ರೊಡೆ ಸ್ಪೆಷಲ್ ಅನ್ಸ್ತು ಇಲ್ಲಿ ಬಂದ್ಮೇಲೆ. ಈಗ ನಾವು ಕಲ್ತ್ಕೊಂಡಿದೀವಿ ಮಾಡೋದನ್ನ. ಮಾಡ್ತೀರಾ? ಮಾಡ್ತೀವಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಅದು ಮಕ್ಕಳಿಗೆ ಇಷ್ಟ, ಮನೆಯವರಿಗೆ ಇಷ್ಟ. ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಮನೇಲಿ ಸದ್ಯ ಇಲ್ಲಿರೋದು ನಾನು, ಹಸ್ಬೆಂಡ್ ಮಾತ್ರ. ಮಕ್ಕಳಿಬ್ರು ಬೆಂಗಳೂರಲ್ಲಿದ್ದಾರೆ. ಸಿಮ್ಮಲ್ಲೇ ಇಟ್ಕೊಂಡು ಹೊರಬೇಕು, ಹೈ ಮಾಡಿದ್ರೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಬಟ್ ಈ ಬಾಂಡ್ಲೆಲ್ಲ ಆ ಥರ ಆಗಲ್ಲ. ವಿಜಯಲಕ್ಷ್ಮಿ ಇದರಲ್ಲಿ ತುಂಬ ದಪ್ಪ ಇರೋದ್ರಿಂದ ನೀಟಾಗಿ ಅದು, ಅಂದರೆ ಯಾವಾಗಲೂ ಅಷ್ಟೇ ಇಂಥದ್ದೆಲ್ಲ ರೆಸಿಪಿ ಮಾಡುವಾಗ ದಪ್ಪ ತಳದ್ದು ಬೇಕಾಗುತ್ತೆ. ತೆಳು ಇದ್ರೆ ಅದೆಲ್ಲ ಸೀದೋಗುತ್ತೆ. ಮತ್ತೆ ನೋಡಿ ಚೆನ್ನಾಗಿ ಕಾಣಲ್ಲ, ಕಪ್ಪು ಕಪ್ಪು ಬರುತ್ತೆ. ಸೊ ಯಾವಾಗಲೂ ಅಡುಗೆ ಮಾಡ್ತಾ ಇದ್ದವ್ರಿಗೆ ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತಲ್ವ, ಅಂದರೆ ಇಂಥ ಪಾತ್ರೆ ಇಂಥದಕ್ಕೆ ಸೂಕ್ತ ಅಂತ ಹೇಳಿ. ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಒಳ್ಳೆ ಘಮ ಬರೋದಕ್ಕೆ ಶುರು ಆಗುತ್ತೆ, ಆವಾಗ ಆಯ್ತು ಅಂತಲ್ಲ. ಆಯ್ತು. ಆ ರಾ ಸ್ಮೆಲ್ ಹೋಗಿ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುವಾಗ ಅದರದ್ದು ಘಮಕ್ಕೇನೆ ಖುಷಿ ಅನ್ಸುತ್ತೆ. ಇದು ಗ್ಯಾಸ್ ಆಫ್ ಮಾಡ್ಲಾ? ಬಹುಶಃ ಅದು ಇನ್ನೂ ಆ ಬಿಸಿಯಲ್ಲೇ ಆಗುತ್ತೆ. ಸಾಕು ಸಾಕು, ಆಫ್ ಮಾಡ್ಲಾ? ಆಫ್ ಮಾಡಿ. ಇದಕ್ಕೆ ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಬೇಕು. ಹಾಂ, ಇದು ಸ್ವಲ್ಪ ಬಿಸಿ ತಣ್ಣಗಾಗಬೇಕು ಹಿಟ್ಟು, ಗೋಧಿ ಹಿಟ್ಟೆಲ್ಲ. ಉಂಡೆ ಕಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಕೈ ಬಿಸಿ ಆಗುತ್ತೆ. ಇದು ಗೋಡಂಬಿ ಬಾಣಲೆ ಹುರ್ಕೋಬೇಕು. ತುಪ್ಪ ಹಾಕಿ ಸ್ವಲ್ಪ ಹುರ್ಕೊಂಡು ಮಿಕ್ಸ್ ಮಾಡಿ ಹಾಕ್ಲಾ? ನೋಡಿ ಸಾಕಷ್ಟು ಹಾಕ್ಬೇಕಾ? ಇನ್ನು ಚೂರು ಹಾಕಿ ಸಾಕು. ಗೋಡಂಬಿ ಬಾದಾಮಿ ಎಲ್ಲ ಚಿಕ್ಕ ಚಿಕ್ಕದು ಚೂರು ಮಾಡ್ಕೊಂಬಂದಿರಿ. ತಿನ್ನುವಾಗ ಮಧ್ಯ ಮಧ್ಯ ಸಿಗ್ತಾ ಚೆನ್ನಾಗಿರುತ್ತೆ. ಈಗ ನನ್ನೊಂದು ಪ್ರಶ್ನೆ, ನಾನು ಸ್ವಲ್ಪ ಇದೆಲ್ಲ ಕನ್ನಿಂಗ್ ಕೆಲಸ ಮಾಡ್ತೀನಿ. ಏನು ಗೊತ್ತಾ, ಫಸ್ಟಿಗೆ ತುಪ್ಪ ಹಾಕಿದ್ರಲ್ವ ಅದರಲ್ಲೇ ಹುರಿತೀನಿ, ಆಮೇಲೆ ಗೋಧಿ ಹಿಟ್ಟನ್ನು ಅದಕ್ಕೆ ಹಾಕ್ತೀನಿ. ನಾನು ಸ್ವಲ್ಪ ಅದರಲ್ಲಿ ಲೇಸಿ. ಆ ಥರನೂ ಮಾಡ್ಬೋದು ಆ ಥರನೂ ಮಾಡ್ಬೋದು. ಸಾಕು, ಆಫ್ ಮಾಡಿ ಹಾಕ್ಲಾ? ಅದಕ್ಕೆ ಇದಕ್ಕೆ ಹಾಕಿ. ಈಗ ಇದು ಆರಿದೆ. ಈಗ ಇದನ್ನು ಉಂಡೆ ಮಾಡಿದ್ರೆ ಗೋಧಿ ಲಡ್ಡು ರೆಡಿ. ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು. ಇದಕ್ಕೆ ಏಲಕ್ಕಿ ಪುಡಿ. ಇದು ಮತ್ತೆ ಗಟ್ಟಿ ಅನ್ಸಲ್ವಾ? ಇಲ್ಲ ಏನಾಗೋದಿಲ್ಲ. ಒಂದು ವಾರ ಇಟ್ಟರು ಇದೇ ಥರನೇ ಇರುತ್ತೆ, ಗಟ್ಟಿ ಏನಾಗಲ್ಲ. ಕೆಲವರು ಹಾಲು ಹಾಕಿ ಕಲಿಸ್ತಾರೆ. ಹಾಲು ಹಾಕಿ ಕಲಿಸಿದ್ರೆ ಮಾತ್ರ ಅದು ಗಟ್ಟಿ ಆಗುತ್ತೆ. ಓ ಹೌದಾ? ತುಪ್ಪದಲ್ಲಿ ಹಾಕಿದ್ರೆ ಏನು ಗಟ್ಟಿ ಆಗೋದಿಲ್ಲ. ಕೆಲವರು ತುಪ್ಪ ಕಡಿಮೆ ಹಾಕಿ ಹಾಲು ಹಾಕಿ ಉಂಡೆ ಮಾಡ್ತಾರೆ. ಆವಾಗ ನಿಮ್ಗೆ 4 ದಿವಸ ಆದ ತಕ್ಷಣ ಅದು ಗಟ್ಟಿ ಆಗ್ಬಿಡುತ್ತೆ. ತುಪ್ಪ ಹಾಕಿ ಇದು ಕಲಸಿರೋದ್ರಿಂದ ಇವತ್ತೇನಿದೆ 4 ದಿವಸ ಬಿಟ್ಟು ತಿಂದ್ರೆ ಇದೇ ಥರ ಗಟ್ಟಿ ಆಗೋದಿಲ್ಲ.
ಅದೇ ನೋಡಿ ಎಲ್ಲರೂ ಕೂಡ ಮಾಡ್ತಾರೆ, ನಾವು ಮಾಡ್ತೀವಿ. ಅದರಲ್ಲಿ ಇನ್ನು ಅದು ಸೇಮ್ ಅಲ್ವಾ ಅಂತಂದರೆ ಈ ಒಂದು ಚಿಕ್ಕ ಚಿಕ್ಕ ಟಿಪ್ಸ್ ಇದೆ ಅಲ್ವಾ, ಅದಕ್ಕೆ ತಿಂದಾಗ ಚೆನ್ನಾಗಿರುತ್ತೆ. ಹಾಲಾಕುವಾಗ ತಕ್ಷಣ ಏನಾಗಲ್ಲ, ಇಟ್ಟರೆ ಮಾತ್ರ ಗಟ್ಟಿಯಾಗೋಗಿರುತ್ತೆ ಅಷ್ಟೇ. ಇದೆಲ್ಲ ಚಿಕ್ಕ ಟಿಪ್ಸ್ ಎಷ್ಟು ಯೂಸ್ಫುಲ್. ನಾನು ಯಾವಾಗಲೂ ರವೆ ಉಂಡೆ ಮಾಡಿದರೆ ಅದು ಗಟ್ಟಿ ಬರಬೇಕಲ್ವಾ, ಸ್ವಲ್ಪ ಹಾಲು ಹಾಗೆ ಹಾಕಿ. ಸೊ ಇದು ಗಟ್ಟಿಯಾಗೋ ರೀಸನ್ ಇದು. ಈಗ ಗೊತ್ತಾಯ್ತು. ರುಚಿಕರವಾದ ಗೋಧಿ ಲಡ್ಡು ರೆಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಸ್ಟಾರ್ಟಿಂಗಲ್ಲಿ ನಾನು ಹೇಳುವಾಗ ಗೋಧಿ ಲಡ್ಡು ನಾವು ಕೂಡ ಮಾಡ್ತೀವಿ ಇದನ್ನು ಏನು ನೋಡೋದು ಅಂತ ಅಂದ್ಕೊಂಡ್ರೆ ಇದರಲ್ಲಿ ಚಿಕ್ಕ ಟಿಪ್ ಅಡಗಿದೆ. ಅದು ಏನು ತಯಾರಿಸುವ ವಿಧಾನದಲ್ಲಿ ಗೊತ್ತಾಗುತ್ತೆ. ಮತ್ತೊಮ್ಮೆ ನೋಡಿ. ಗೋಧಿ ಹಿಟ್ಟಿನ ಲಡ್ಡು ತಯಾರಿಸುವ ವಿಧಾನ. ಮೊದಲಿಗೆ 3 ಚಮಚದಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಅರ್ಧ ಕಪ್ ಗೋಧಿ ಹಿಟ್ಟು ಹಾಕಿ ಘಮ ಬರುವವರೆಗೂ ಹುರಿಯಿರಿ. ನಂತರ ಅರ್ಧ ಕಪ್ ಸಕ್ಕರೆ ಪುಡಿ, ತುಪ್ಪದಲ್ಲಿ ಹುರಿದ ಗೋಡಂಬಿ ಬಾದಾಮಿ ಚೂರುಗಳನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಗೋಧಿ ಹಿಟ್ಟಿನ ಲಡ್ಡು ಬಲು ಸ್ವಾದಿಷ್ಟ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದರೆ ನಾವು ಸಾಸಿವೆ ರೈಸನ್ನು ಒಂದು ಟೇಸ್ಟ್ ನೋಡೋ. ತಗೊಳ್ಳಿ. ಸೂಪರ್, ತುಂಬ ಚೆನ್ನಾಗಿದೆ. ಸಾಸಿವೆ ಸಿಗ್ತಾ ಇಲ್ಲ, ಸಾಸಿವೆ ಸ್ಮೆಲ್ ಮಾತ್ರ ಬರ್ತಾ ಇದೆ. ಎಕ್ಸಾಕ್ಟ್ಲಿ. ನಾನು ಆಗ ಹೇಳಿದೆ ಅಲ್ವಾ, ಮದುವೆ ಸಮಾರಂಭಕ್ಕೆ ಹೋದರೆ ಈ ಥರದ್ದೆಲ್ಲ ಮಾಡಿಕೊಡ್ತಾರಂತ. ಸೇಮ್ ಅದೇ ಇದು. ಸೂಪರ್ ಇದೆ, ತುಂಬ ಚೆನ್ನಾಗಿದೆ. ಸೊ ಅದೇನೋ ನಾನು ಹೇಳಿದೆ, ಏನೋ ಪುಡಿ ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಸ್ವಲ್ಪ ತರಿ ರುಬ್ಬೋದು. ತುಂಬ ನೈಸ್ ರುಬ್ಬಿದ್ರೆ ಆ ಥರ ಬರಲ್ಲ. ಅದೇ ಈ ಥರ ಬರಬೇಕಲ್ಲ, ಆ ಥರ ಅಂದ್ ಕಾಣಬೇಕು, ಅದು ಕಾಣಿಸ್ಬೇಕು. ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ಟೇಸ್ಟಿ. ಸೊ ಇದು ಟೇಸ್ಟ್ ನೋಡೋಣ. ತೊಗೊಳ್ಳಿ. ಸೊ ಫಸ್ಟ್ ಹೇಳಿದ್ರಿ ಎಷ್ಟು ದಿನ ಆದರೂ ಇದೇ ಥರ ಇರುತ್ತೆ ಅಂತ. ಹೌದು, ನೋಡಬೇಕು. ಅಷ್ಟು ದಿನ ಉಳಿಯಲ್ಲ ಬಿಡಿ. ತುಪ್ಪದ ಒಂದು ಫ್ಲೇವರ್, ಅದರಿಂದಾಗ ಸ್ಮೂತ್ನೆಸ್ ತುಂಬ ಚೆನ್ನಾಗಿ ಬಂದಿದೆ. ತುಪ್ಪ ಹಾಕಿರೋದ್ರಿಂದನೇ ಎಷ್ಟು ಸ್ಮೂತ್ ಇರುತ್ತೆ. ಹಾಲು ಹಾಕಿದ್ರೆ ಗಟ್ಟಿಯಾಗೋಗುತ್ತೆ. ಅಷ್ಟೇ ಟಿಪ್ಸ್. ತುಂಬ ಚೆನ್ನಾಗಿದೆ. ಒಳ್ಳೆ ಯೂಸ್ಫುಲ್ ಟಿಪ್ ಕೊಟ್ಟಿದ್ದೀರಿ. ಬೇರೆ ಟೇಸ್ಟ್ ಎರಡೂ ಕೂಡ ಹದ ಇದೆಲ್ಲ, ಆ ಸ್ವೀಟ್ ಬ್ಯಾಲೆನ್ಸ್ ಎಲ್ಲ ಪರ್ಫೆಕ್ಟ್. ಸೊ ಇದಕ್ಕೂ ಕೂಡ ಒಂದೇ ಸರಿ ನೀವು ಉಪ್ಪೆಲ್ಲ ಹಾಕಿದ್ರಿ, ಆಮೇಲೆ ಮೇಲಿಂದ ಸ್ವಲ್ಪ ಹಾಕಿದಾಗ ಸ್ವಲ್ಪ ಹಾಕಬೇಕು. ಪರ್ಫೆಕ್ಟಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಹಿಡಿಸ್ತು. ಸೊ ಫಸ್ಟ್ ಟೈಮ್ ಬಂದಿದ್ದೀರಿ ನಮ್ಮ ಕಿಚನ್ಗೆ, ಹೇಗೆ ಅನ್ನಿಸ್ತು ನಿಮಗೆ? ಬರುವಾಗ ನಂಗೆ ಸ್ವಲ್ಪ ಭಯ ಇತ್ತು. ಫಸ್ಟ್ ಟೈಮ್ ಹೋಗ್ತಾರೆ, ಕ್ಯಾಮ್ರಾ ಮುಂದೆ ಯಾವತ್ತೂ ನಾನು ಹೋಗಿದ್ದ. ಈಗ ಬಂದಮೇಲೆ ಎಲ್ಲ ನೋಡಿದ್ನಲ್ಲ, ಏನು ಭಯ ಅನ್ನಿಸ್ಲಿಲ್ಲ. ಖುಷಿ ಆಯಿತು ನೀವು ಮಾತಾಡಿದ್ದು. ಮನೇಲೇ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಹಾಗಾದರೆ ಇನ್ನೂ ಬೇರೆ ಬೇರೆ ರೆಸಿಪಿ ಬಂದು ನಮಗೆ ಹೇಳಿಕೊಡ್ಬೇಕು. ಆಯಿತು, ಖಂಡಿತ. ಸೊ ಇಲ್ಲಿವರೆಗೂ ಬಂದು ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ಅದಕ್ಕೋಸ್ಕರ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ. ಸೊ ಇಲ್ಲಿ ಇದ್ದೀರಿ ಅಂತ ಹೇಳಿದ್ಮೇಲೆ ಇಲ್ಲಿ ಕುಚ್ಚಲಕ್ಕಿ ಬೆಸ್ಟ್ ಇಲ್ಲಿಗೆ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಬಂದಿದ್ದು. ಫಸ್ಟ್ ಟೈಮ್ ಬಂದಿದ್ದು ಖುಷಿ ಆಯಿತು. ಸೊ ನೀವು ಇಷ್ಟೇ ಸಂತೋಷದಲ್ಲಿ ಮತ್ತೆ ಮತ್ತೆ ಬಂದು ನಮಗೆ ಒಳ್ಳೆ ರೆಸಿಪಿಯನ್ನು ಹೇಳ್ಕೊಡಿ. ಥ್ಯಾಂಕ್ ಯು. ಸೊ 2 ರೆಸಿಪಿ ಕೂಡ ಆಸಮ್ ಕ್ಲಾಸಿಕ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Aarati. Seema, just run. Shh.
ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ? ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.